ಬಿಜೆಪಿ ಸಂಸದರಿಗೆ ಕೇವಲ ಅಧಿಕಾರ ಹಿಡಿಯುವುದೇ ಗುರಿಯಾಗುತ್ತೆ ಹೊರತು ರಾಜ್ಯದ ಪರ ಅವರು ಒಂದು ದಿನವೂ ಕೆಲಸ ಮಾಡಿಲ್ಲ. ಗೋ ಬ್ಯಾಕ್ ಶೋಭಾ ಅಭಿಯಾನ ಅಲ್ಲ, ಬದಲಾಗಿ ಗೋ ಬ್ಯಾಕ್ ಆಲ್ ಬಿಜೆಪಿ ಎಂಪೀಸ್ ಅಭಿಯಾನ ಆರಂಭವಾಗಬೇಕು ಎಂದು ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಲೇವಡಿ ಮಾಡಿದರು. ಹೆಮಾಡಿ ಸಮೀಪದ ಬಗ್ವಾಡಿಯಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇಳೆಯಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಬಿಜೆಪಿಯ ಎಲ್ಲ ಸಂಸದರು ಕರ್ನಾಟಕದ ಪರವಾಗಿ ಏನೂ ಕೆಲಸ ಮಾಡಿಲ್ಲ. ಯಡಿಯೂರಪ್ಪ, ಅನಂತಕುಮಾರ್ ಹೆಗ್ಡೆ, ಶೋಭಾ ಕರಂದ್ಲಾಜೆ ಸೇರಿದಂತೆ ಯಾರೂ ಕೂಡ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿಲ್ಲ. ಕರ್ನಾಟಕದ ಸಮಸ್ಯೆಗಳ ಕುರಿತು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿಲ್ಲ. ಪ್ರಧಾನಿ ಮೋದಿ ಅವರ ಗಮನ ಸೆಳೆದಿಲ್ಲ. ರಾಜ್ಯಕ್ಕೆ ವಿಶೇಷ ಅನುದಾನ ಕೊಡಿಸುವ ಗೋಜಿಗೂ ಹೋಗಿಲ್ಲ. ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಕೇಂದ್ರದ ನೆರವು ಕೋರಿದಾಗ ಕೇವಲ 800 ಕೋಟಿ ರೂಪಾಯಿ ನೀಡಿದ್ದಾರೆ. ಆದರೆ ಮಹಾರಾಷ್ಟ್ರಕ್ಕೆ 4,000 ಕೋಟಿ ರೂಪಾಯಿ ನೆರವನ್ನ ಕೊಟ್ಟಿದ್ದಾರೆ. ಈ ತಾರತಮ್ಯದ ಬಗ್ಗೆ ಬಿಜೆಪಿ ಸಂಸದರು ತುಟಿ ಬಿಚ್ಚಿಲ್ಲ ಎಂದು ಬಿಜೆಪಿ ಸಂಸದರ ವಿರುದ್ಧ ಹರಿಹಾಯ್ದರು. ಬಿಜೆಪಿಯ ಸಂಸದರು ಕರ್ನಾಟಕ ರಾಜ್ಯದ ಪರವಾಗಿ ಏನು ಕೆಲಸ ಮಾಡಿದ್ದಾರೆ? ಅನಂತಕುಮಾರ್ ಇದೆ, ಶೋಭಾ ಕರಂದ್ಲಾಜೆ, ಭಾಳ ಯಡಿಯೂರಪ್ಪನವರು ಕೂಡ ಏನು ಮಾಡಿದ್ದಾರೆ? 5 ವರ್ಷದಲ್ಲಿ ಏನಾದರೂ ನಮ್ಮ ರಾಜ್ಯದ ಪರವಾಗಿ ಹೋರಾಟ ಮಾಡಿದ್ದಾರೆ? ಯಾವುದಾದ್ರು ವಿಷಯದ ಬಗ್ಗೆ ಪಾರ್ಲಿಮೆಂಟಲ್ಲಿ ಮೋದಿಯವ್ರ ಹೋಗಿ ಮಾತಾಡಿ ನಮ್ಮ ರಾಜ್ಯಕ್ಕೆ ಏನೋ ಕೊಡುಗೆ ಕೊಟ್ಟಿದ್ದಾರೆ? ಮಹದಾಯಿ ವಿಚಾರದಲ್ಲಿ ಏನಾದರೂ ಸಹಾಯ ಮಾಡಿದ್ರ? ಕಾವೇರಿ ವಿವಾದ ಬಂದಲ್ಲಿ ಸಹಾಯ ಮಾಡಿದ್ರ? ಬೇರೆ ಏನಾದರೂ ವಿಶೇಷ ಅನುದಾನ ಕೊಡಿಸಲು ಸಹಾಯ ಮಾಡಿದ್ರ? ನೋಡಿ, ಒಂದು ನೇರವಾಗಿ ಹೇಳ್ತೀನಿ, ಇವತ್ತು ನಮಗೆ ಬರಗಾಲದ ಛಾಯೆ ರಾಜ್ಯದಲ್ಲಿ ತೀವ್ರವಾಗಿತ್ತು. ಕಳೆದ ವರ್ಷ ಈ ವರ್ಷ ನಾವು ಬೇಡಿಕೆ ಕೊಟ್ಟಾಗ ನಮಗೆ ಕೇವಲ 800 ಕೋಟಿ ಕೊಟ್ಟು ಮಹಾರಾಷ್ಟ್ರಕ್ಕೆ 4,000 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಬಿಜೆಪಿ ಎಂಪಿಗಳು ಏನು ಮಾಡ್ತಾಯಿದ್ರು? ಅವರು ಕೇವಲ ಅಧಿಕಾರ ಹಿಡಿಯೋದೇ ಒಂದು ಗುರಿಯಾಗಿತ್ತೆ ಹೊರತು ಅವರು ರಾಜ್ಯದ ಪರವಾಗಿ ಒಂದು ದಿವಸ ಕೂಡ ಅದಕ್ಕೆ ಗೋ ಬ್ಯಾಕ್ ಶೋಭಾ ಅಲ್ಲ, ಗೋ ಬ್ಯಾಕ್ ಆಲ್ ಬಿಜೆಪಿ ಎಂಪೀಸ್. ಇನ್ನು ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಇಂದು ಪ್ರಥಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ. 2 ಪಕ್ಷಗಳ ಮುಖಂಡರು ಕೂತು 2 ದಿನಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿ ತೀರ್ಮಾನಕ್ಕೆ ಬರುತ್ತೇವೆ. ಕಳೆದ ಬಾರಿ 3 ಲೋಕಸಭಾ ಉಪಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ರಾಬಲ್ಯ ಇದ್ರೂ ಮಧು ಬಂಗಾರಪ್ಪ ಒಳ್ಳೆಯ ಅಭ್ಯರ್ಥಿ ಎಂದು ನಾವು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ. ಅದೇ ರೀತಿ ಈ ಬಾರಿಯೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುತ್ತೇವೆ ಎಂದರು. ನಾಳೆ ಮಾತುಕತೆ ಮಾಡ್ತಾ ಇದ್ದೀವಿ. ಪ್ರಥಮ ಹಂತದ ಮಾತುಕತೆ ನಾಳೆ ಮತ್ತು ನಾಳಿದ್ದರ ಚರ್ಚೆ ಮಾಡ್ತೀವಿ. ಅದರಿಂದ ಆ ಚರ್ಚೆ ಮುಖಾಂತರ ಏನು ತೀರ್ಮಾನ ಆಗುತ್ತೆ ನಾವು ಇಬ್ಬರು ಕೂತ್ಕೊಂಡು ಅಂತಿಮವಾಗಿ ತೀರ್ಮಾನ ಮಾಡಿ. ಹೋದ ಸಲ ನಾವು 3 ಪಾರ್ಲಿಮೆಂಟ್ ಕ್ಷೇತ್ರ ಇತ್ತು. ಆವಾಗ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಹೆಚ್ಚು ಪ್ರಾಬಲ್ಯ ಇದ್ದರೂ ಕೂಡ ಮಧು ಬಂಗಾರಪ್ಪ ಒಳ್ಳೆ ಅಭ್ಯರ್ಥಿ ಆಗ್ತಾ ಇದ್ದರೆ ನಾವು ಜೆಡಿಎಸ್ ಬಿಟ್ಕೊಟ್ಟಿದ್ದೀವಿ. ಅದೇ ಥರ ಈ ಚುನಾವಣೆಯಲ್ಲಿ ಹೆಂಗೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಬರುವ ಏನು ಸುದ್ದಿ ಇಲ್ಲ ಆ ಥರ. ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ ಅವರ ಗರ್ವಾಪ್ಸಿಯ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸದ್ಯಕ್ಕೆ ಆ ವಿಚಾರದ ಬಗ್ಗೆ ಮಾತನಾಡಲ್ಲ. ಅವರು ಈ ಬಗ್ಗೆ ನಮ್ಮಲ್ಲಿ ಇದುವರೆಗೂ ಮಾತನಾಡಿಲ್ಲ. ಮುಂದೆ ನೋಡಿದರಾಯ್ತು. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾವ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕೆಂದು ನಮ್ಮೊಳಗೆ ಚರ್ಚೆ ನಡೆದಿಲ್ಲ. ಆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ನೋಡಿ, ಆ ವಿಷಯದ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ. ಯಾಕಂದರೆ ಸದ್ಯಕ್ಕೆ ಅದೇನು ನಮ್ಮ ಮುಂದೆ ಏನಿಲ್ಲ. ಅವ್ರು ಕೇಳಿದ್ರೆ ಇಲ್ಲ ಆ ಥರ ಯಾವುದೇ ಚರ್ಚೆ ನಾವು ಮಾಡಿ ನೋಡೋಣ. ಅದು ಈಗ ಏನು ತೀರ್ಮಾನ ಆಗುತ್ತೆ ಅಂತ. ಯಾಕಂದರೆ ಯಾರಿಗೆ ಈ ಸೀಟ್ ಹೋಗ್ತದೆ, ಜೆ ಡಿ ಎಸ್ಗೆ ಹೋಗ್ತದೆ, ಕಾಂಗ್ರೆಸ್ಗೆ ಹೋಗ್ತದೆ, ಇನ್ನೂ ತೀರ್ಮಾನ ಆಗಿಲ್ಲ. ಅದು ಗೊತ್ತಾದಾಗ ಆಮೇಲೆ ಅದನ್ನು